ಮಂಗಳೂರಿನಲ್ಲಿ ಕಳೆದ 12 ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಜೋಸಾ ಲುಕಾಸ್ನ 12ನೇ ವರ್ಷದ ವಾರ್ಷಿಕೋತ್ಸವದ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಮಂಗಳೂರಿನ ಹಂಪನಕಟ್ಟೆಯ ಲೈಟ್ ಹೌಸ್ ಹಿಲ್ ರೋಡ್ನಲ್ಲಿರುವ ಜೋಯಾ ಲುಕಾಸ್ ಸ್ವರ್ಣಾಭರಣ ಜ್ಯುವೆಲರಿಯ 12ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳ ಯೋಜನೆಯನ್ನ ಇಂದು ಸಿಂಡಿಕೇಟ್ ಬ್ಯಾಂಕ್ನ ಎಜಿಎಂ ವಿಜಯ್ ಕೆಎ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಳಿಗೆಯಲ್ಲಿ ಮೊಘಲ್ ಪರಂಪರೆಯ ಮೆಹಫಿಲ್ ಫೈನ್ ಗೋಲ್ಡ್ನ ನೂತನ ಕಲೆಕ್ಷನ್ಗಳನ್ನು ಅನಾವರಣಗೊಳಿಸಲಾಯಿತು. ಜೋಸಾ ಲುಕಾಸ್ ಮಂಗಳೂರಿನಲ್ಲಿ ಕಳೆದ 12 ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಚಿನ್ನಾಭರಣ ಮಳಿಗೆಗಳಿಗೆ ಹೆಸರುವಾಸಿಯಾಗಿದೆ. 12ನೇ ವಾರ್ಷಿಕೋತ್ಸವ ಸಮಾರಂಭದ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಖ್ಯಾತ ಬಹುಭಾಷಾ ನಟಿ ಚಿರಶ್ರೀ ಅಂಚನ್, ಜೋಸಾ ಲುಕಾಸ್ ಎನ್ನುವುದು ನನ್ನ ಕುಟುಂಬ ಇದ್ದಂತೆ. ಇಲ್ಲಿ ತುಂಬಾ ವಿಧದ ಆಭರಣಗಳು ಲಭ್ಯವಿದೆ. ಇಂದು ಅನಾವರಣಗೊಳಿಸಿದ ಚಿನ್ನದ ವಿನ್ಯಾಸಗಳು ಉತ್ತಮವಾಗಿದ್ದು ಮಹಿಳೆಯರ ಅಚ್ಚುಮೆಚ್ಚಿನ ಆಭರಣವಾಗಿದೆ ಎಂದು ಸಂಸ್ಥೆಗೆ ಶುಭ ಹಾರೈಸಿದ್ರು. ಜೋಸಾ ಲುಕಾಸ್ ಹೇಳಬೇಕಾದ್ರೆ ಇಟ್ಸ್ ಮೋರ್ ಲೈಕ್ ಮೈ ಫ್ಯಾಮಿಲಿ. ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಟೋರ್ ಇದು. ಏನೇ ಶಾಪಿಂಗ್ ಇರಲಿ ಜೋಸಾ ಲುಕಾಸ್ಗೆ ಬರ್ತೇನೆ. ಸೊ ತುಂಬ ಖುಷಿ ಆಗ್ತದೆ ಇವತ್ತಿಲ್ಲಿ ಗೆಸ್ಟ್ ಆಗಿ ಬಂದಿದ್ದೇನೆ. ಸೊ ಇವತ್ತೊಂದು ಹೊಸತು ಡಿಸೈನ್ ಲಾಂಚ್ ಆಗಿದೆ. ಆ್ಯಂಟಿಕ್ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಮಾತ್ರ ಅಲ್ಲ, ಬೇರೆ ತುಂಬ ಕಲೆಕ್ಷನ್ಸ್ ಇದೆ. ಸೊ ಎಲ್ಲರೂ ಜೋಸಾ ಲುಕಾಸ್ ಬನ್ನಿ. ಏನೇ ಶಾಪಿಂಗ್, ಗೋಲ್ಡ್ ಶಾಪಿಂಗ್ ಇದ್ದರೆ ಜೋಸಾ ಲುಕಾಸಲ್ಲೇ ಬನ್ನಿ. ಜೋಸಾ ಲುಕಾಸ್ ಜ್ಯುವೆಲರಿಯಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಚಿನ್ನಾಭರಣಗಳ ನೂತನ ಸಂಗ್ರಹ ಹೊಂದಿದ್ದು ಸ್ಕ್ರಾಚ್ ಅಂಡ್ ವಿನ್ ಆಫರ್ ಹಾಗೂ ಪ್ರತಿದಿನ ಅದೃಷ್ಟ ವಿಜೇತರಿಗೆ ಬಂಗಾರದ ನಾಣ್ಯ ಹಾಗೂ ವಜ್ರಾಭರಣಗಳ ಮೇಲೆ ವಿಶೇಷ ರಿಯಾಯಿತಿಯು ಜನವರಿ 6ರಿಂದ 15ರವರೆಗೆ ಲಭ್ಯವಿದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಉದ್ಯಮಿ ಎಸ್ ಎ ಶರೀಫ್, ಜೋಸಾ ಲುಕಾಸ್ನ ಏರಿಯಾ ಮ್ಯಾನೇಜರ್ ಬಿಜು, ಬ್ರಾಂಚ್ ಮ್ಯಾನೇಜರ್ಗಳಾದ ಗ್ಲಿಂಟೋ ಜಾನಿ, ಹಸ್ಟಿನ್ ಕೆಪಿ ಉಪಸ್ಥಿತರಿದ್ದರು. ಚರಣ್ ಸ್ಪಂದನ ನ್ಯೂಸ್ ಮಂಗಳೂರು.